ಎಲ್ಲೆಂದರಲ್ಲಿ ಹೂಗಳ ಒಪ್ಪೂರ್ಣದ ತೋರಣ, ಬಗೆ ಬಗೆಯ ಹೂಗಳೇ ಮಂದಿರ ನಿರ್ಮಿಸಿದ ರೀತಿಯ ಅಲಂಕಾರ, ಭಕ್ತರ ಭಕ್ತಿ ಇಮ್ಮಡಿಗೊಳಿಸಿದ ಭಾವುಕ ವೃಂದಾವನ. ಭಕ್ತಿಯ ನೆಲೆ ಉಡುಪಿ ಜಿಲ್ಲೆಯ ಕಟಪಾಡಿಯ ಶ್ರೀ ವಿಶ್ವನಾಥ ಕ್ಷೇತ್ರ ವಾರ್ಷಿಕ ಉತ್ಸವದಲ್ಲಿ ದಾನಿಯೊಬ್ಬರು ಹೂವಿನ ಅಲಂಕಾರ ಮಾಡಿ ಖುಷಿಪಟ್ಟಿದ್ದಾರೆ. ದೇವಸ್ಥಾನವೇ ಉದ್ಯಾನವನದಂತಾಗಿರುವ ಈ ಮನೋಹರ ದೃಶ್ಯ ನೋಡಿ. ಕಣ್ಣು ಹಾಯಿಸಿದ್ದಲ್ಲೆಲ್ಲ ಹೂವಿನ ರಂಗದಲ್ಲಿ ಇಟ್ಟಂತೆ ಕಾಣುತ್ತಿದೆ ನೋಡಿ. ಉಡುಪಿಯಲ್ಲಿ ಪ್ರಸಿದ್ಧವಾಗಿರುವ ಉಡುಪಿ ಜಿಲ್ಲೆಯ ಬೆಲ್ಲಪ ಸಮುದಾಯದ 2ನೇ ದೇವಸ್ಥಾನ ಇಂದು ಭೂಲೋಕದ ಸ್ವರ್ಗದಂತೆ ಕಂಗೊಳಿಸ್ತಾ ಇತ್ತು. ದೇವರ ವಿಗ್ರಹ ಮಾತ್ರವಲ್ಲ, ಗುಡಿ ಗೋಪುರ ಗೋಡೆ ಒಂದಿಂಚು ಬಿಡದೆ ಹೂವಿನ ಅಲಂಕಾರ ಮಾಡಲಾಗಿತ್ತು. ಇದು ಭಕ್ತರೊಬ್ಬರ ಸೇವೆ. ಹೌದು, ವಿಕೆ ಗ್ರೂಪ್ಸ್ ವತಿಯಿಂದ ವಾರ್ಷಿಕ ಜಾತ್ರಾ ಮಹೋತ್ಸವ ಪ್ರಯುಕ್ತ ವಿಶೇಷ ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ. ವಾರ್ಷಿಕ ಜಾತ್ರಾ ಮಹೋತ್ಸವ ಪ್ರಯುಕ್ತ ಸಾವಿರಾರು ಭಕ್ತರು ಭೇಟಿಯನ್ನ ನೀಡುತ್ತಾರೆ. ಆದರೆ ಈ ದೇವಸ್ಥಾನಕ್ಕೆ ಬಂದವರಿಗೆ ಅಚ್ಚರಿ ಕಾದಿತ್ತು. ದೇವಾಲಯಕ್ಕೆ ಕಾಲಿಡ್ತಾ ಇದ್ದಂತೆ ಹೂವಿನ ಘಮ ಘಮ ಒಂದೆಡೆಯಾದ್ರೆ ನಯನ ಮನೋಹರ ದೃಶ್ಯ ಭಕ್ತರನ್ನ ಮೂಕ ವಿಸ್ಮಿತರನ್ನಾಗಿಸಿತು. ಸುಮಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಅಲಂಕಾರ ಸೇವೆ ನಡೆಯಿತು. ಶ್ರೀ ಒಡೆಯನ ಕ್ಷೇತ್ರದಲ್ಲಿ ಅನ್ನಪೂರ್ಣೇಶ್ವರಿಗೆ ಮತ್ತು ಪರಿಹಾರ ದೇವರಿಗೆ ಅಲಂಕಾರ ಮಾಡಲಾಗಿದೆ. ಯಶಸ್ವಿ ಉದ್ಯಮವನ್ನ ಕಂಡ ವಿಕೆ ಗ್ರೂಪ್ ಮಾಲೀಕರು ದೇವರಿಗೆ ಹೂವಿನ ಅಲಂಕಾರದ ಸೇವೆ ಮಾಡಿದ್ದಾರೆ. ಆಗಮಿಸಿದ ಎಲ್ಲ ಭಕ್ತರಿಗೂ ಈ ಅಲಂಕಾರ ಮುದ ನೀಡಿತು. ನಮ್ಮ ಕ್ಷೇತ್ರ ಈ ದಿನ ಬಗೆ ಬಗೆಯ ಹೂಗಳಿಂದ ಕಂಗೊಳಿಸ್ತಾ ಇದ್ದಿದೆ ವಿಶ್ವನಾಥ ಕ್ಷೇತ್ರ. ಹಾಗೆ ಈ ಹೂವಿನ ಅಲಂಕಾರವನ್ನು ವಿಕೆ ಟವರ್ಸ್ನವರು ನಮಗೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಗುಡಿಗಳಿಗೂ, ಇಲ್ಲಿ ಕ್ಷೇತ್ರದ ಎಲ್ಲ ಗುಡಿಗಳಿಗೂ ವಿವಿಧ ಬಗೆಯ ಹೂಗಳಿಂದ ಹಾಕಿ ಭಾಳ ಚಂದವಾಗಿ ಕಾಣಿಸುವಾಗೆ ಅಲಂಕಾರ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಈ ಕ್ಷೇತ್ರದಲ್ಲಿ ನಡೆಯುವಂಥ ವರ್ಷಂಪ್ರತಿ ನಡೆಯುವ 10ರಿಂದ 17ರವರೆಗೆ ನಡೆಯುವ ಉತ್ಸವದ ಸಮಯದಲ್ಲಿ ಈ ಸಲ ಬಹಳ ವಿಶೇಷವಾಗಿ ತುಂಬ ಹೂಗಳನ್ನು ಹಾಕಿ ಅಲಂಕಾರ ಮಾಡಿದ್ದಾರೆ. ಇದು ಪ್ರಥಮ ಬಾರಿ ಇಷ್ಟು ಹೂಗಳನ್ನು ಹಾಕುವುದು ನಾವು ನಮ್ಮ ಇದರಲ್ಲಿ ಕ್ಷೇತ್ರಕ್ಕೆ ಭಾಳ ಪ್ರಥಮ ಬಾರಿಯಾಗಿದೆ. ಆದ್ದರಿಂದ ಇಷ್ಟು ಹೂವನ್ನು ಹಿಂದೆಲ್ಲೂ ಹಾಕಲಿಲ್ಲ. ಈ ಸಲ ತುಂಬ ಹೂಗಳನ್ನು ಹಾಕಿ ಕ್ಷೇತ್ರವು ಬಹಳ ನೋಡಲಿಕ್ಕೆ 2 ಕಣ್ಣು ಸಾಕಾಗಲಿಕ್ಕಿಲ್ಲ ಆ ರೀತಿ ಅಲಂಕಾರ ಮಾಡಿದ್ದೇವೆ. ಹಾಗಾಗಿ ಎಲ್ಲರೂ ಬಂದು ಭಾಗವಹಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಒಂದು ವಾರದಿಂದ ನಡೆಯುವ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ದೇವಾಲಯಕ್ಕೆ ಮಾಡಿದ ಹೂವಿನ ಅಲಂಕಾರ ಭಕ್ತ ಜನರಿಗೆ ಆಕರ್ಷಕವಾಗಿ ಕಂಡುಬಂದಿದೆ. ವಿಶ್ವನಾಥ ಕ್ಷೇತ್ರಕ್ಕೆ ಭಕ್ತರು ಒಂದು ಬಾರಿ ಬಂದು ಹೂವಿನ ಅಲಂಕಾರ ನೋಡಲೇಬೇಕು. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟಪಾಡಿ.